ನಮಸ್ಕಾರ ಸತಿ ಕೋರಿದ ಎಲ್ಲಿ ತಲೆ ಕಲ ಅವ ಅಂದು ಕೊಂಡು ಮಾಯನದ ಜಪಡುತ್ತೆ ಹೆಜ್ಜೆ ಗುಜ್ಜೆ ಕಲರ್ ಕೂಡ ಬಂದಿದೆ ನೋಡಬಹುದು. ಒಳ ಸ್ವಲ್ಪ ಗಣಮ್ಮ. ಸರಿ ಸರಿ ಪೊಯ್ ನಮಸ್ಕಾರ. ಅಯ್ಯೋ ಎಂದು ಉರಿ ಸರಿ ಮಲ್ಲಿಗೆ ದೀತಾರ ಮಲ್ಲಿಗೆ ದೀತನ ಮಲ್ಲಿಗೆ ದೀಕಾಂದಿ ಸರಿ ಇಂಚೆ ತಿರುಗಲೆ ಉರಿ ಓಲುತ್ತಡಲ್ಲ ಉರಿ. ಮಾತೆರೆಗಳು ನಮಸ್ಕಾರ. ಉಜ್ಜಿ ಗುಜ್ಜೆ ತೆಪ್ಪುಗ ಕಬಾಬ್ಗು ಕಬಾಬ್ಗ ಗುಜ್ಜದ ಕಬಾಬ ಗುಜ್ಜದ ಕಬಾಬ್ ಅನ್ಪುಗ. ಸರಿ ಎಲ್ರಿಗೂ ನಮಸ್ಕಾರ. ಇವತ್ತಿನ ಸ್ಪೆಷಲ್ ಅಂದ್ರೆ ಗುಜ್ಜೆಯ ಕಬಾಬ್. ಅಡ್ಡಿ ಅಲ್ಪರ ಹಾಕೊಂಡು ಅಲ್ಪರ ಹಾಕೊಂಡು ಕಲ್ಲಿಗೆ ಇಂಚೆಲ್ಲ ಚಟ್ನಿ ಮಾಡ್ತಾರೆ ಅಂಚೆ ಕಬಾಬ್ ಮಲ್ಪುಗ. ಈ ಚಿಕನ್ ಮತ್ತೆ ತಿನ್ನಂದಿನ ಅಕ್ಲೆಗ್ ಕಬಾಬ್ ಎಡ್ಡೆ ಪುಣ್ಣೆತ್ತ ಸೇಮ್ ಚಿಕನೇ ಅವು ಒಂದು ನಮ್ಮೈತೆ ಬೈದ ತೂಪುನಿ ಓವು ದೆಪ್ಪು ನಿಂದು ಉರಿ ಉಂಡು ಸುಮಾರು. ನೋಡುವ ಇವತ್ತೊಂದು ಗುಜ್ಜೆಯ ಕಬಾಬ್ ಮಾಡಿ ತೋರಿಸ್ತಾ ಇದ್ದೇವೆ. ಆಂಡ್ ಜವನುಂಡು ಗುಜ್ಜೆ ನೋಡಿ ಬಿದ್ದಿದ್ದು ಸರಿ ಬೇವಿರಬಹುದು. ಕರಿಬೇವು ಬೇಕು ಸ್ವಲ್ಪ. ನಾವು ಕರಿಬೇವು ತೆಗಿಲಿಕ್ಕೆ ಬಂದಿದ್ದೇವೆ ತೋಟಕ್ಕೆ. ತೋರಿಸ್ಬಾಲೆ ಬೇವ್ರೆ ಬೇವಿರೆ ಆಯ್ಕೆ ಒಂಚೂರು ಪಾಡೋಡತ್ತ ಕರಿಬೇವು ಪೊಯ್ ಪೊಯ್ ಒಂದು ಹಾಳೆ ಬೇಕು ನಮಗೆ. ಗುಜ್ಜೆ ತಿಕ್ಕಿ ಬೊಕ್ಕ ಅನ್ಬಿಡ್ಸಿ ಸೀದಪ್ಪು ಕಬಾಬ್ ಅಲ್ಪ ಕಬಾಬು ಕಾಯ್ಪು ಗಂಜಿ ಐಕದಾದ ಮತ್ತೆ ಬೋಡು ಉಜ್ಜಿ ಕಾಯಿ ಉದ್ದದ ಮೆಣಸು ಸ್ವಲ್ಪ ಜಾಸ್ತಿ ತಕೊಂಡಿದ್ದೇವೆ. ಮೆಣಸು ಮಾತ್ರ ತಕೊಂಡಿದ್ದೇವೆ ನಾವು ಇದು ಕಲ್ಲರಿಗೆ. ಇದನ್ನೀಗ ನೆನೆಸಿಡ್ಲಿಕ್ಕೆ ಉಂಟು. ಬೊಕ್ಕ ಆರಿ ಬಾಡ್ಗ ಆರಿ ತನಂಡ ಬಂದೊಡೆ ಅರೆಪ್ಪ ಅವಡತ ಅಂದ ಏತ ಪಾಡೊಂದುಲ್ಲ ರೀರು ರಡ್ಡು ಲೊಟ್ಟಾರಿ ಮಾಡ್ಬೆ ಅಂಡವಾಯ್ ಐತೆ ಬಂದ ಅವಡತ. ನಾವಿಲ್ಲಿ ಬೇರೆ ಎಂತ ಸಹ ಹಾಕುದಿಲ್ಲ. ನಾವು ಬೆಳ್ತಿಗೆ ಹಾಕಿ ತಕೊಂಡಿದ್ದೇವೆ. ಅದನ್ನೀಗ ನೆನೆಸಿಡುವಂತದ್ದು 2 ಲೋಟ ತಕೊಂಡಿದ್ದೇವೆ. ಇದು ಒಳ್ಳೇದಾಗ್ತದೆ. ಸರಿ ತೊಳೆದು ನೆನೆಸಿಡುವಂತದ್ದು. ಈ ಮೆಣಸು ಕೂಡ ಹಾಗೇನೆ ಕಲ್ಲರ್ ಬಿಡ್ಕೊಂಡತ್ತೆ. ತೊಳೆದಾಯ್ತು. ಈಗ ಈಗ ನೆನೆಸಿಡುವಂತದ್ದು. ಚಿಕನ್ ಕಬಾಬಿನ ಬದಲು ಗುಜ್ಜೆ ಕಬಾಬ್ ಮಾಡಿ ನೋಡಿ, ಒಳ್ಳೇದಾಗ್ತದೆ. ನಾವು ಕೂಡ ಮಾಡ್ತೇವೆ. ಸರಿ ಒಂಚೂರು ಮೆತ್ತನ ಕಡೆ ರೆಡ್ ಹಾಕೊಂಡು ಅಂತೆ. ಮೆಣಸನ್ನು ಕೂಡ ಸರಿ ಅದು ನೆನೆಲಿಕ್ಕೆ ಇಟ್ಟಿದ್ದೇವೆ. ಈಗ ಅಕ್ಕಿ ಮತ್ತೆ ಯಾವುದು ಮೆಣಸನ್ನು ಈಗ ನೆನೆಯಲ್ಲಿ ನೋಡ್ಬೋದು. ಅದನ್ನು ಈಗ ಕಡಿಲಿಕ್ಕೆ ಹಾಕ್ತಾರೆ. ಅದಕ್ಕಿನ್ನು ಈಗ ಕೆಲವು ಹಾಕ್ಲಿಕ್ಕೆ ಉಂಟು, ಕೆಲವು ಐಟಮ್ಸ್. ಬೇವಿರೆ ಹಾಕಿದ್ರೆ ಅಕ್ಕಿಯೊಟ್ಟಿಗೆ ಹಾಕಿದ್ದೇವೆ. ಕರಿಬೇವು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಪರಿಮಳ ಜಾಸ್ತಿ. ಮತ್ತೆ ಬೆಳ್ಳುಳ್ಳಿ ಸ್ವಲ್ಪ ಬೇಕಿದ್ರೆ ಹಾಕ್ಬೋದು. ನಾವು ಟೇಸ್ಟಿಗೆ ಹಾಕ್ತಾ ಇದ್ದೇವೆ. ಶುಂಠಿ ಸ್ವಲ್ಪ, ಸ್ವಲ್ಪ ಜೀರಿಗೆ, ಸ್ವಲ್ಪ ಹುಳಿ ಹಾಕ್ತಾ ಇದ್ದೇವೆ. ಸರಿ. ಮೆಣಸು ಇದನ್ನು ಸ್ವಲ್ಪ ಗಟ್ಟಿಯಾಗಿ ರುಬ್ಬೇಕು. ಸರಿ ಸರಿ ಎಲ್ಲವನ್ನ ಹಾಕಿ ಕಡಿಯುವಂತದ್ದು. ಗಟ್ಟಿಯಾಗಿ ಸ್ವಲ್ಪ ಕಡಿಬೇಕು. ಹುಳಿ ಬೇವುದೆ ನೀರ್ದರಿ ಶುಂಠಿ ಮಾತನೊಟ್ಟು ಗಟ್ಟಿ ಕಡೆ ಹೊಡುದು ಮುಂಚಿಲ
ಇಲ್ಲ ಪಾಡ್ಗೈ ಸರಿ ಮೇಡಮ್ ಕಲ್ಲರಿಗೆ ಮತ್ತೆ ಟೇಸ್ಟ್ ಕೊಡ್ತದೆ ಒಳ್ಳೆಯದು. ನಿಮಗೆ ಬೇಕಿದ್ರೆ ಹುಡಿ ಎಲ್ಲ ಈ ಕಬಾಬ್ ಹುಡಿ ಸಿಗ್ತದಲ್ಲ, ಚಿಕನ್ ಹುಡಿ, ಚಿಕನ್ ಕಬಾಬ್ ಹುಡಿ, ಅದನ್ನು ಕೂಡ ಹಾಕ್ಬೋದು. ಆದರೆ ನಾವು ಅದನ್ನು ಯೂಸ್ ಮಾಡೋದಿಲ್ಲ. ಈ ಥರ ಮಾಡಿದರೆ ತುಂಬ ಟೇಸ್ಟ್ ಇರ್ತದೆ ಅಂತ ಹೇಳಿ. ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಸರಿ ಮಾಡ್ಬೇ ಉಪ್ಪು ಮಾಡ್ರೆ ಕಲರ್ ಬರ್ತದೆ. ಇದನ್ನು ನಿಮ್ಗೆ ಮತ್ತೆ ಬೇರೆ ಯಾವ್ದಾದ್ರು ಫ್ರೈ ಮಾಡಬಹುದಾದ್ರೆ ಗಟ್ಟಿ ಪಡವು ಬೊಕ್ಕವು ದಪ್ಪಜದ ಗಟ್ಟಿ ಇದ್ದಿನ ಬೊಕ್ಕ ಸ್ವಲ್ಪ ಅನ್ನದ ಸರಿಯಾದ ಎಡ್ಡೆ ಸಣ್ಣ ತುಂಬಾ ಸಣ್ಣಗೆ ನಾ ಯಾವಾಗ ಕಡಿಬೇಕು, ನೀರು ಹಾಕ್ಬಾರ್ದು ಇನ್ನು. ಗುಜ್ಜೆ ಬುರ್ಕ ಸರಿ ಇಂಚ ತೋಚ್ಪಾಲೆ ಗುಜ್ಜೆ ಬೊಕ್ಕ ಏನು ಬರ್ಪೆ ಮೂರ್ರೆ ಹಿಂಗೆ ಚೋಲಿ ಮಾತದೇ ತಗೋರ್ಲೆ. ಅವು ಕಾಯಿ ಗುಜ್ಜೆ ಗಟ್ಟಿ ಅಲ್ಲ ಗಟ್ಟಿ ಅಲ್ಲ ಪರ್ನಂಡು ಪಕ್ಕ ಅದರ ಸಿಪ್ಪೆ ತೆಗಿಲಿಕ್ಕೆ ಉಂಟು ಮುಳ್ಳು ಬೇಕು ನಮ್ಗೆ ಸ್ವಲ್ಪ ಕಣ್ಣು ಬಂದದ್ದು ಪಚ್ಚಿಲ ಅವು ಒಂದು ಬರ್ಪಣಾತಿ ಇದು ಅದೇ ಪಚ್ಚಿಲ ಅವು ಒಂದು ಬರ್ಪಣೆ ಏನು ತೆಗಿತಾ ಇದ್ದಾರೆ ಅವರು. ಇಂಚ ಕೋಲ್ಡ್ ತೆತ್ತು ದಿಯೋಡು ಕೋಲ್ಡ್ ಮಾಡಿರೋದು ಜಪಡುತ್ತೆ. ಸರಿ ಈ ಥರ ಕಣ್ಣು ಬಿದ್ದದ್ದು ಬೇಕು ನಮಗೆ. ಅಂದರೆ ಸ್ವಲ್ಪ ಅದರಲ್ಲಿ ಎಂತ ಹೇಳ್ತಾರೆ ಹಲಸಿನ ಬೀಜ ಅದು ಆಗ್ತದಲ್ಲ, ಪಚ್ಚಿಲು ಈ ಥರ ಇದ್ರೆ ನಮಗೆ ಕಬಾಬ್ ಮಾಡ್ಲಿಕ್ಕೆ ಒಳ್ಳೇದಾಗ್ತದೆ. ಪಚ್ಚಿಲು ಎಲ್ಲಿಯ ಕಿನ್ನಿ ಅವು ನುಂದಾತೆ ಮಲ್ಲೆ ಆಡತ್ತೆ ಜಿಪಡ ಬೀಸು ಜದೆಪ್ಪುಣ ತೆಗಿಬೇಕು. ಚಮಲ್ತದ ಗಸಿಲ ಅಲ್ಪಲಿ ನಿನ್ನೆ ಚೂರು ದೆಪ್ಪುಡು ಅವಿಜಿಲೇ ಸ್ವಲ್ಪ ಬಿಡ್ಪುಂಡದ ಚೂರು ದೆಪ್ಪು ಅಷ್ಟು ತುಂಡು ಬೇಕು ನಮಗೆ ಕಬಾಬಿಗೆ. ತಪ್ಪ ಬಿಡ್ಚ ಸರಿ ನೋಡ್ಬೋದು. ನಾವೊಂದು ಪಾತ್ರೆಯಲ್ಲಿ ನೀರು ಸಹ ಇಟ್ಕೊಂಡಿದ್ದೇವೆ. ಆಯ್ತಾ ಕಣ್ಣೀರು ಪೋಡದ ತಪ್ಪಾಗ್ತದೆ ಇಲ್ಲದಿದ್ರೆ ಅದಕ್ಕೋಸ್ಕರ ನೋಡ್ಬೋದು. ಮುಳ್ಳು ಸೋಕು ಪೋಡು ಮಾತ್ರ ಆಯ್ತಾ ಕೂಂಜಿ ನನ್ನ ಪೇರು ನಿನ್ನೆ ಐನು ಇಂಚದೆ ಪೋಡು ಪಡ್ದ ಎಲ್ಲವನ್ನು ಯಾವ ಥರನೇ ಕಟ್ ಮಾಡುವ. ಗುಜ್ಜೆ ಇಷ್ಟನಾ? ಗುಜ್ಜೆ ಇಷ್ಟನೇ. ಮೂರ ಬಂಗ ಅದೇ ತಾರದೇನೆ ಪೂಜೆಲಿ ಇತ್ತು ತಾರದೇನೆ ಇಂದು ತುಳುವೆನಾ ಇರು ಬರಿಕೆನಾ ಇನ್ನು ಮಂತೆ ಬರಿಕೆ ತುಳುವೆ ಇತ್ತೆ ಗಟ್ಟಿಂಡು ತುಳುವೆ ಅನ್ನಲ್ಲ ಪರಂಗನ ಮಾತ್ರ ಮೆತ್ತನ ನಿಮ್ಗೆ ಅದು ಬರಿಕೆ ಮತ್ತೆ ತುಳುವೆ ಅಂತ ಹೇಳಿ ಬರ್ತದೆ. ಅದರಲ್ಲಿ ಯಾವ್ದು ಕೂಡ ಆಗ್ತದೆ. ತುಳು ಎಲ್ಲ ದಾಲಾಪುಜಿ ಕಾಯತಾ ಇದರಲ್ಲಿ ಪೋಡಿ ಎಲ್ಲ ಮಾಡ್ಲಿಕ್ಕೆ ಆಗ್ತದೆ. ನಾವೀಗ ಕಬಾಬ್ ಮಾಡಿ ಮಾತ್ರ ತೋರಿಸ್ತಾ ಇದ್ದೇವೆ. ಕೈ ಮುಗ್ಗಿಂದಾಡ ಬಿಡ್ಪೂಜಿ ಕೈ ಮುಗ್ಗಿಯೋಡು ಕೈ ಮುಗಿಲೆ ನಮಸ್ಕಾರ ಅಂಚೆ ಬರ್ಲೆ ನಮಸ್ಕಾರ ಅಂದೆ ಮಾತೆರಿಗ್ಲ ಮಾಯನದ ನಮಸ್ಕಾರ ದಸತಿ ಸುಂಚಂಡು ದಂದ ಮಾಯನ ತುಲಂದ ತುಲ ಆ ಥರ ಕಟ್ ಮಾಡಬೇಕು. ಸ್ಕ್ವೇರ್ ಟೈಪಲ್ಲಿ ಕಟ್ ಮಾಡಬೇಕು ಅದನ್ನು ಚೌಕತೆ ಮಾಡಿ ಬಂದು ಮಿಕಿ ಕಣ್ಣು ಬಂದದ್ದು ಬೇಕು ಒಳ್ಳೆದಾಗ್ತದೆ ಮಾತ್ರ. ಈಗ ಅದನ್ನು ಬೇಯಿಸ್ಲಿಕ್ಕೆ ಉಂಟು. ಪಚ್ಚಿಲ್ ಇಂಚಿನ ಇತ್ತಿನ ಬಾರಿ ರುಚಿ ಹಾಕೊಂಡು ಜೈತಿನ ಪಚ್ಚಿಲ್ದ ಒಂದು ಅದೇ ಪಚ್ಚಿಲ್ ಪಚ್ಚಿಲೆ ಎಪ್ಪುಡದ ಅಂದು ಐನೇ ಊರೋಡು ಅದೇ ಸರಿ ಮಾಯಣ ತೆಗಿತಾ ಇದ್ದಾರೆ. ನನ್ನದು ಕೈಯಲ್ಲಿ ಸ್ವಲ್ಪ ಇತ್ತು ಅದು ನಾನು ತೆಗೆದೆ. ಎಣ್ಣೆ ಹಾಕಿ ತೆಂಗಿನ ಎಣ್ಣೆ ಹಾಕಿ ತೆಗಿತಾ ಇದ್ದಾರೆ.
ಅವೇನಿತ್ತದ ಅದಲ್ಪರೆ ನೆನ್ನಿತ್ತೆ ಒಂಚೂರು ಸಿಕ್ಯಾರ್ ಪೌಡು ದಿಂಜತ್ ಅದೋಟೆ ಬೇಯ್ಪೌಡು ದಿಂಜ ಬೇಯ್ಯಾರಜ್ಜಿ ನಮ್ಮ ಕಜ್ಬು ಬೇಯ್ತಲಕ್ಕೆ ಬೇಯೋಡು ದಿಚ್ಚಿ ಅದೋಟು ಬೇಯೋಡು ಅದನ್ನ ಇಲ್ಲದಿದ್ರೆ ಎಣ್ಣೆಯಲ್ಲಿ ಬಿಡುವಾಗ ಅದು ಗಟ್ಟಿ ಗಟ್ಟಿ ಇರ್ತದೆ, ಸ್ವಲ್ಪ ಬೇಯಿಸಿದ್ರೆ ಮೆತ್ತನೆ ಹಾಕುದು ಸ್ವಲ್ಪ ಮೆದು ಆಗ್ತದೆ. ಅದಕ್ಕೋಸ್ಕರ ನೋಡ್ಬೋದು ಅವರು ಹಾಕ್ತಾ ಇದ್ದಾರೆ. ಸಿಕ್ಯಾರ ಒಂಚೂರು ಸ್ವಲ್ಪ ಬೆಂದ್ರೆ ಸಾಕು, ಮತ್ತೆ ಎಣ್ಣೆಯಲ್ಲಿ ಬೇಯ್ತದೆ. ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವಂತದ್ದು. ಮತ್ತೆ ಬರ್ಚಂಚು ಶೆಕೆ ಬರೋಣ ಒಂಚೂರು ಉಪ್ಪು ಒಂಚೂರು ಸಿಕ್ಕಿ ಹಾಕ್ತಿವ ಬಾಡ್ಗ ಉಪ್ಪು ಮತ್ತೆ ಹಾಕುವಂತದ್ದು ಪಾಡೋಡು ದಾನಂಡ ಉಪ್ಪು ಕಬಾಬು ಇಪ್ಪು ಜಾತ ಬಾಯಿ ಮುಚ್ಚಿಕ ಉಂಟು. ನಾನೀಗ ಉಪ್ಪು ಹಾಕ್ತಾ ಇದ್ದೇನೆ, ನೋಡ್ಬೋದು. ಸ್ವಲ್ಪ ಬೆಂದ್ರೆ ಸಾಕು, ಜಾಸ್ತಿ ಬೇಯುದು ಬೇಡ, ಇಲ್ಲದಿದ್ರೆ ಅದು ಮುದ್ದೆನೆ ಆಗ್ತದೆ. ಅದಕ್ಕೋಸ್ಕರ ಸರಿ ಉಪ್ಪು ಪಾಡ್ದೆ ಸರಿ. ಶೆಕೆ ಬಂತು, ನೋಡ್ಬೋದು. ಸಾಕೆಷ್ಟು ಅವು ಎಡ್ಡೆ ಬಿಟ್ಟು ನಾನು ಕಲಟ್ ಉಂಟಾ ಯಾವ ಯಾವ ಇತ್ತು ನೆತ್ತು ಪಾಡ್ದ ಅವಾಯ್ತ ಪಸೆ ರಟ್ಟಿಗೆ ಅರೆಪ್ಪು ಇದನ್ನ ನೀರು ಬಿಡ್ತದ ಅಂದ ಸ್ವಲ್ಪ ಹಾಕುದು. ಅದರ ನೀರೆಲ್ಲ ಸೋಸಿಗೆ ತಗೊಳ್ಬೇಕು. ಸ್ವಲ್ಪ ಹುಳಿ ಹಾಕಿದ್ದೇವೆ ಬೇಯುವಾಗ. ಅವು ಕಡೆ ನಾವು ಚೂರು ಪಾಡ್ತಾನ ಇದನ್ನ ಪುಲ್ಪೆನೆ ಹಾಕ್ಬೇಕ ಅಂದ. ನೋಡ್ಬೋದು ಮಸಾಲ ಸಣ್ಣದಾಗಿದೆ, ತೆಗಿತಾ ಇದ್ದಾರೆ ಮಸಾಲವನ್ನು. ನೋಡ್ಬೋದು ಫ್ಲಾಶ್ ಆನ್ ಆಗ್ತಾ ಇಲ್ಲ. ಮಸಾಲ ನೋಡ್ಬೋದು ಈ ತರ ಬಂದಿದೆ. ಸರಿ ಹಾಕ್ತಾ ಇದ್ದಾರೆ ಪಾಡ್ಗ. ಸರಿ ಬೇರೆ ಹೊಡತ. ನೀವು ಬೇಕಿದ್ರೆ ಕುಕ್ಕರ್ ಅಲ್ಲಿ ಕೂಡ 2 ವಿಸಿಲ್ ಮಾಡಬಹುದು. ನಾವೀಗ ಹೀಗೆ ರಡ್ಡು ಮಲ್ತಂದ್ರೆ ಜಾಸ್ತಿ ಅವಸತಿ ಜಾಸ್ತಿ ಆಗ್ತದ. ಜಾಸ್ತಿ ಒಂಜಿ ವಿಸಿಲ್ ಒಂಜಿ ಸರಿ ಅವು ಜಾಸ್ತಿ ಒಂದು ವಿಸಿಲ್ ಇದು ಕಾಯ್ನಾಗ ಕಲಟ್ರ ಅಲ್ಲಿ ಅದ ಅಂದೆ. ಅರಿಶಿಣ ಹಾಕ್ತಾ ಇದ್ದಾರೆ, ಮಂಜಾಳ ಪಾಡ್ಗ. ಸರಿ ತಿಂಜಿ ಸ್ವಲ್ಪ ಅರಿಶಿಣ, ಇಂಗು ಸ್ವಲ್ಪ, ಇಂಗು ವಾಯತ ಅಂದ್ರೆ ತಿಂಜಿ ಚೂರು ಪಾಡ್ಗ. ಸರಿ ಪರಿಮಳ ಹಾಕೊಂಡು ಸರಿ. ಈಗ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಕಬಾಬಿಗೆ ಹೇಗೆ ಮಿಕ್ಸ್ ಮಾಡಬೇಕು, ಚಿಕನ್ ಹೇಗೆ ನಾವು ಮಿಕ್ಸಪ್ ಮಾಡ್ತೇವೆ ಹಾಗೇನೆ ಮಾಡಿದರೆ ಸಾಕು. ಚಿಕನ್ ಆಲ್ಟರ್ನೇಟಿವ್ ಅಂತಲೇ ಹೇಳ್ಬೋದು, ವೆಜ್ ಕಬಾಬ್. ನೀವು ಕೂಡ ಇದನ್ನೊಮ್ಮೆ ಟ್ರೈ ಮಾಡಿ. ಎಲ್ಲಾದರೂ ಗುಜ್ಜೆ ಸಿಕ್ಕಿದ್ರೆ ಹಲಸಿನಕಾಯಿ ಅಂದ್ ಇಂಚನೆವರ ಟ್ರೈ ಮಲ್ಪಡತ್ತೆ ಅಂದ್ ನಮಕೊಂಜ ಅಂದಾಜೊಂಜಿ ಗೊತ್ತಾ ಸೇಮ್ ಚಿಕನ್ ಅತೆ ಕೋರಿದ ಕಬಾಬ್ ಲೆಕ್ಕ ಹಾಪುಣತೆ. ನೋಡ್ಬೋದು ನಾವೇ ಮನೆಯಲ್ಲೇ ಮಾಡಿದಂತ ಮಸಾಲ. ನೀವು ಕೂಡ ಈ ಅಂಗಡಿಯಲ್ಲಿ ಸಿಗುವಂತ ಮಸಾಲದಿಂದ ಕೂಡ ಮಾಡಬಹುದು. ಈ ತರ ಒಮ್ಮೆ ಮಾಡಿ ನೋಡಿ, ಒಳ್ಳೆ ರುಚಿ ಬರ್ತದೆ. ಇರ್ಲಿ ಒಂದು ಅರ್ಧ ಗಂಟೆ, ಮತ್ತೆ ನೋಡುವ, ಫ್ರೈ ಮಾಡುವ. ಮಾಡ್ಲಿಕ್ಕೆ ಇಟ್ಟಿದ್ದಾರೆ, ತೆಂಗಿನ ಎಣ್ಣೆ ಯೂಸ್ ಮಾಡ್ತಾ ಇದ್ದೇವೆ. ಎಣ್ಣೆ ಬಿಸಿ ಆಯ್ತು. ಸರಿ. ನೋಡ್ಬೋದು ಕಬಾಬು ಬಿಡ್ತಾ ಇದ್ದಾರೆ, ಗುಜ್ಜೆಯ ಕಬಾಬು. ಯಾವ ಕಾರ್ನ್ಫ್ಲವರ್ ಮತ್ತೆ ಕಡಲೆ ಹಿಟ್ಟು, ಕಡಲೆ ಹಿಟ್ಟು ಯಾವುದು ಕೂಡ ಹಾಕ್ಲಿಲ್ಲ. ಸಣ್ಣ ಕಡೆ ಅಂಟು ಬರ್ತದೆ. ಒಳ್ಳೇದಾಗ್ತದೆ ಮಾತ್ರ, ಒಮ್ಮೆ ಟ್ರೈ ಮಾಡಿ ಆಯ್ತು. ಕೋರಿ ತಿನ್ನೊಂದಿನಕ್ಲಾಗಿ ಇನ್ನು ತಿನ್ನೋಲಿ ಸೇಮ್ ಕೋರಿಯೇ ಕೋರ್ದ ಮಾಸನೆ ಎಲು ಇಜ್ಜಂದಿನ ಮಾಸ ಅಂದ್ ಮಗ್ತೊಂಡಾಗ ಇಂಚ ಮಗ್ತೋಡೋದು. ಅವಿತ ಜೋಡಿದುಂಡು ಬುಡ್ಪುಂಡು ಕಾಯಿನ ಬುಡ್ಪುಂಡು ಜಾವಂತನ ಬುಡ್ಪುಂಡವು ಬುಡ್ಪುಣ ಬೆತ್ತ ಬೆತ್ತ ಹಾಕ್ಪುಂಡವು. ನೋಡ್ಬೋದು ಆಯ್ತು. ಈಗ ಕಬಾಬ್ ಕಬಾಬ್ ಕರ್ಕುರ್ ನೋಡ್ಬೋದು.
ಅನ್ನ ಮಲ್ಲಿಗೆ ಕುರಿಯರ್ದೇವೆ ಕೋರಿದ ಎಲ್ಲಿ ತಲೆಕಲ ಅವ ಅಂದು ಬಚ್ಚಿಲೈತಿ ಆದಿಪ್ಪುಡದ ಪೆಲತರಿ ಪೆಲತರಿ ಲತ್ತು ಪೆಲತರಿ ಅದು ಉದ್ದ ಮೆಣಸ ಹಾಕಿದ್ರಿಂದ ಒಳ್ಳೆ ಕಲರ್ ಕೂಡ ಬಂದಿದೆ ನೋಡ್ಬೋದು. ಇದ್ದೇವೆ ಅದಕ್ಕೆ ಎಣ್ಣೆಗೆ ಒಂಚೂರು ಫ್ರೈ ಆವಡು ಒಂಚೂರು ಫ್ರೈ ಆಗಲಿ. ಕರಿಬೇವು ಶಬ್ದ ಅದೇ ಕಾಯಿ ಇದಕ್ಕೆ ಹಾಕುವಂಥದ್ದು ಮೇಲಿಂದ ತಿನ್ನಲಿಕ್ಕೆ ಒಳ್ಳೆ ರುಚಿ ಬರ್ತದೆ. ಕಬಾಬ್ ನೋಡ್ಬೋದು, ನಮ್ದು ಕಬಾಬ್ ರೆಡಿಯಾಗಿದೆ. ಗುಜ್ಜದ ಕಬಾಬ್ ಗುಜ್ಜದ ಅವರ ಟ್ರೈ ಮಲ್ಪಲೆ ಪಲ್ಲೆ. ಸರಿ ಸರಿ ಮಾಡಿ ತೋರಿಸ್ತಾ ಇದ್ದಾರೆ. ಸಲ ಆಗಿ ಸರಿ ಪಾಲ್ ಮಲ್ಪಲೆ. ನೋಡ್ಬೋದು ಈಗ ನಾವು ಚಿಕನ್ ಹೇಗೆ ಇರ್ತದೆ ನೋಡಿ, ಒಳಗೆ ವೈಟ್ ವೈಟ್ ಆಗಿ ಹಾಗೇನಿದೆ ನೋಡ್ಬೋದು. ಎಸಲಾಗಿ ಬಂದಿದೆ. ಯಾರಿಗೆಲ್ಲ ಪ್ಯೂರ್ ವೆಜ್ ಇದ್ದವರು ಇದನ್ನೊಮ್ಮೆ ಟ್ರೈ ಮಾಡ್ಬೋದು. ಅದೇ ಚಿಕನ್ ಆಲ್ಟರ್ನೇಟಿವ್ ಅಂತಾನೆ ಹೇಳ್ಬೋದು. ಎಂಚಾತನ ಎಡತನ ಮಸಾಲ ಮತ್ತೆ ಎಂಚಾತಂದ್ರೆ ಉಪ್ಪು ಖಾರ ಎಡತನೆ ಎಂಕೊರ ಕೊರ್ಪರ ನೋಡ್ಬೋದು. ನಾನು ಕೂಡ ಟ್ರೈ ಮಾಡ್ತಾ ಇದ್ದೇನೆ. ನೋಡ್ಬೋದು ಇದು ಒಳಗೆ ವೈಟ್ ವೈಟ್ ಆಗಿದೆ. ಚಿಕನ್ ಹೇಗಿರ್ತದೆ ಹಾಗೇನಿದೆ. ನೀವು ಕೂಡ ಟ್ರೈ ಮಾಡಿ. ಪರಿಮಳ ಉಂಟು, ಕರ್ಕೂರು ಆಗ್ತದೆ. ಮಶ್ರೂಮ್ ಅಲ್ಲಿ ಕೂಡ ಮಾಡ್ಬೋದು. ಇದೊಮ್ಮೆ ಟ್ರೈ ಮಾಡಿ, ಸೂಪರ್ ಆಗಿದೆ. ಊಟಕ್ಕೆ ಹೇಳಿದಂತ ಕಬಾಬ್ ನೀವು ಕೂಡ ಟ್ರೈ ಮಾಡಿ ನೋಡಿ. ಅವರು ಹುಡುಕ್ತಾನೆ ಇದ್ದಾರೆ, ಇನ್ನು ತಿಂತಾರೆ ಅವರು. ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಬಾಯ್ 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 ಕಬಾಬ್. ಸರಿ ಸರಿ ಬೈ.